ಪಂಚಕಲು ಗ್ರಾಮದ ಕಜೆಬೈಲುವಿನಲ್ಲಿ ನಡೆದ ಶ್ರೀ ಪಿಲಿಚಾಮುಂಡಿ ದೈವದ ನೇಮೋತ್ಸವದ ಸಂದರ್ಭ ಪಿಲಿಚಾಮುಂಡಿ ಫ್ರೆಂಡ್ಸ್ ಕಜೆಬೈಲ್ ಇದರ ವತಿಯಿಂದ ಖ್ಯಾತ ದೈವ ನರ್ತಕ ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣದ ರೂವಾರಿ ದೇಜಪ್ಪ ಬಾಚಕೇರಿಯವರನ್ನು ಸನ್ಮಾನಿಸಲಾಯಿತು। ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ತುಳುನಾಡಿನಲ್ಲಿ ದೈವಾರಾಧನೆ ಅತ್ಯಂತ ಪವಿತ್ರ ಕಾರ್ಯ. ಅಂತಹ ದೈವ ನರ್ತನ ಕಾರ್ಯವನ್ನ ದೇಜಪ್ಪ ಅವರು ಅತ್ಯಂತ ನಿಷ್ಠೆಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಅವರು ಬಾಚಕೇರಿಯಲ್ಲಿ ಜನ ಮೆಚ್ಚುವ ರೀತಿಯಲ್ಲಿ ದೇವಿ ಕ್ಷೇತ್ರವನ್ನ ನಿರ್ಮಿಸಿರುವುದು ಅಭಿನಂದನೀಯ ಎಂದರು। ಪಿಲಿಚಾಮುಂಡಿ ಫ್ರೆಂಡ್ಸ್ ಮುಕ್ಲು ಕೂಡ ಒಂಜಿ ಅವರಿಗೆ ಸನ್ಮಾನ ಮಲ್ಪೊಡು ಒಂಜಿ ರೀತಿ ಇನ್ನು ಸನ್ಮಾನದ ಅವರಿಗೆ ಅಭಿನಂದನೆ ಬಂದಿರಿ। ಬಹುಶಃ ದೇವಿ ಕ್ಷೇತ್ರ ಒಂಜಿ ಅಲ್ಪ ಸ್ಥಾಪನೆ ಮಲ್ತದ ಜನ ಮೆಚ್ಚುನ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ ಕೆಲಸವನ್ನು ಮಲ್ತದ ಜನಾಂಧ್ರಾಗಿ ಆದಿತ್ಯನಂಚಿನ ದೇಜಪ್ಪರಿಗೆ ನಮ್ಮ ಮಾತೆಲ್ಲ ಈ ಸನ್ಮಾನ ಮಲ್ಪನ ಮೂಲಕ ಅವ್ರನ್ನ ಒಂಜಿ ಗೌರವಗೂ ಪಾತ್ರವಾಪನಂಚಿನ ಒಂದು ಕೆಲಸ ನಮ್ಮ ಅದು ಮಲ್ತದ ಈ ಫ್ರೆಂಡ್ಸ್ ಕ್ಲಬ್ದ ಜವನಿರ್ನ ಈ ಕೆಲಸವು ಮಕ್ಕಳಿಗೆಲ್ಲ ಅಭಿನಂದನೆ ಸಲ್ಲಿಸೋದು ಇನ್ನು ಈ ಸಂದರ್ಭಡು ದೇಜಪ್ಪರ್ನ ಎಲ್ಲ ಶ್ರೇಯಸ್ಸಾವಡು ದಿನಕ್ಲಡು ಅದನ್ನ ದಿವ್ಯ ನರ್ತನಡು ಹೆಚ್ಚಿನ ಶ್ರದ್ಧೆಡಿ ಕೆಲಸ ಮಾಡ್ಕೊಂತಿನ ಅನುಗ್ರಹ ದೇವರ ಕೊರಡು ಪಡೆದು ಪ್ರಾರ್ಥನೆ ಮಾಡಿ। ಪಂಜಕಲು ಗುತ್ತು ಕೃಷ್ಣರಾಜ್ ಜೈನ್, ಪಿರ್ದೊಟ್ಟು ಗುತ್ತು ಪ್ರಕಾಶ್ ಕುಮಾರ್ ಜೈನ್, ಕೇಲ್ದೋಡಿ ಗುತ್ತು ಪದ್ಮನಾಭ ಕೋಟಿ ಪೂಜಾರಿ, ಕಜೆಬೈಲು ಗುತ್ತು ಸಂಜೀವ ಶೆಟ್ಟಿ, ಗಂಗಾಧರ್ ವಿ ಪೂಜಾರಿ ಅಮೇಗುತ್ತು, ಪ್ರಮುಖರಾದ ಸುದರ್ಶನ್ ಜೈನ್ ಪಂಜಕಲು, ಬೇಬಿ ಕುಂದರ್, ದೇವಪ್ಪ ಕುಲಾಲ್ ಪಂಜಕಲು, ಸದಾನಂದ ಶೆಟ್ಟಿ, ಕಾರಂಪಡೆ, ಶ್ರೀ ಮಹಾಮಾಯಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಅರುಣ್ ಕುಮಾರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹರೀಶ್ ಕೋಟ್ಯನ್, ಸುರೇಶ್ ಜೋರಾ, ಪಿಲಿಚಾಮುಂಡಿ ಫ್ರೆಂಡ್ಸ್ನ ದೀಪಕ್, ಪುನೀತ್, ರಾಜೇಶ್ ಗೌಡ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು।